ನೌಕಾಪಡೆ ಹಾಗೂ ಕರಾವಳಿ ಕಾವಲು ಪಡೆಯ ಅವಿರತ ಪ್ರಯತ್ನಗಳ ಹೊರತಾಗಿ ಕೂಡ ಲೈಬೀರಿಯಾದ ಕಂಟೈನರ್ ಹಡಗು ಎಂಎಸ್ಸಿ ಹೆಲ್ಸಾ-3 ಕೊಚ್ಚಿ ಕರಾವಳಿ ಸಮೀಪ ಅರಬ್ಬಿ ಸಮುದ್ರದಲ್ಲಿ ಮುಳುಗಡೆಯಾಗಿದೆ. ಹಡಗಿನಲ್ಲಿದ್ದಂತಹ ಎಲ್ಲ 24 ವಿದೇಶಿ ನಾವಿಕರನ್ನ ರಕ್ಷಿಸಲಾಗಿದೆ. ಹಡಗು ಮುಳುಗಿರುವುದನ್ನು ರಕ್ಷಣಾ ಸಚಿವಾಲಯ ಅಧಿಕೃತವಾಗಿ ದೃಢಪಡಿಸಿದೆ. ಹಡಗಿನೊಂದಿಗೆ ಅನಿಯಂತ್ರಿತವಾಗಿ ಸಮುದ್ರದ ನೀರು ಹರಿದು ಬಂದ ಕಾರಣದಿಂದಾಗಿ ದುರಂತ ಸಂಭವಿಸಿದೆ ಅಂತ ಹೇಳಲಾಗಿದೆ. ಈ ಹಡಗು ಕ್ಯಾಲ್ಸಿಯಂ ಕಾರ್ಬೈಡ್ ಹಾಗೂ ಅಪಾಯಕಾರಿ ರಾಸಾಯನಿಕಗಳನ್ನು ಒಳಗೊಂಡ 25 ಕಂಟೈನರ್ಗಳು ಸೇರಿದಂತೆ ಒಟ್ಟು 640 ಕಂಟೈನರ್ಗಳನ್ನು ಸಾಗಿಸ್ತಾ ಇತ್ತು. ಹಡಗಿನಲ್ಲಿ 84.44 ಮೆಗಾಟನ್ ಡೀಸೆಲ್ ಹಾಗೂ 367 ಮೆಗಾಟನ್ ಫರ್ನೇಸ್ ಎಣ್ಣೆ ಕೂಡ ಇದ್ದುದಾಗಿ ತಿಳಿದು ಬಂದಿದೆ. ಶನಿವಾರ ಮಧ್ಯಾಹ್ನ ಎಂಎಸ್ಸಿ ಹೆಲ್ಸಾ-3 ಹಡಗು ವಿಲ್ಜಿಯಂನಿಂದ ಕೊಚ್ಚಿಯೆಡೆಗೆ ಸಾಗ್ತಾ ಇದ್ದಾಗ 26 ಡಿಗ್ರಿಯಷ್ಟು ವಾಲಿದೆ. ಕೊಚ್ಚಿ ಕರಾವಳಿಯಿಂದ 38 ನಾಟಿಕಲ್ ಮೈಲು ಆಗ್ನೇಯದಲ್ಲಿ ಅದು ತನ್ನ ಸ್ಥಿರತೆಯನ್ನು ಕಳೆದುಕೊಂಡಿತ್ತು. ಆಗ ಹಡಗಿನ ಸಿಬ್ಬಂದಿ ಅಪಾಯದ ಸಂದೇಶ ಕಳುಹಿಸಿದ್ದಾಗಿ ಅಧಿಕೃತ ಮೂಲಗಳು ತಿಳಿಸಿವೆ. ಕೊಚ್ಚಿಯಲ್ಲಿನ ಭಾರತೀಯ ತಟರಕ್ಷಣಾ ದಳವು ತಕ್ಷಣವೇ ಸ್ಥಳಕ್ಕೆ ಧಾವಿಸಿತ್ತು. ವೈಮಾನಿಕ ಕಣ್ಗಾವಲಿಗಾಗಿ ತಟರಕ್ಷಣಾ ದಳದ ಡೋರ್ನಿಯರ್ ವಿಮಾನವು ಕೂಡ ನಿಯೋಜನೆಗೊಂಡಿತ್ತು. ತರುವಾಯ ಐಸಿಜಿಯ ಗಸ್ತು ಹಡಗುಗಳು ಹಾಗೂ ಎಂವಿ ಹ್ಯಾನ್ ಹಿ ಹಾಗೂ ಎಂಎಸ್ಸಿ ಸಿಲ್ವರ್ 2 ಹಡಗುಗಳು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವು. ಕರಾವಳಿ ಕಾವಲು ಪಡೆಯು ಶನಿವಾರ ಸಂಜೆ ಹಡಗಿನಲ್ಲಿದ್ದಂಥ 21 ಮಂದಿಯನ್ನು ಕೂಡ ರಕ್ಷಿಸಿದ್ದಾರೆ. ತಡರಾತ್ರಿಯ ವೇಳೆಗೆ ಹಡಗಿನ ಪರಿಸ್ಥಿತಿ ಹದಗೆಟ್ಟಿದೆ. ಇನ್ನು ಹಡಗಿನ ಕ್ಯಾಪ್ಟನ್ ಹಾಗೂ ಮುಖ್ಯ ಎಂಜಿನಿಯರ್ ಸೇರಿದಂತೆ ಉಳಿದ 3 ಭಾರತೀಯ ನೌಕಾಪಡೆಯ ಐಎನ್ಎಸ್ ಸುಜಾತ ಮೂಲಕ ರಕ್ಷಿಸಲಾಗಿದೆ. ಈ ನತದೃಷ್ಟ ಹಡಗು ರವಿವಾರ ಮುಂಜಾನೆ 7:50 ವೇಳೆಗೆ ಮುಳುಗಡೆಗೊಂಡಿದೆ. ಹಡಗಿನ ಕೆಲವು ಕಂಟೈನರ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕ ಯುಕ್ತ ಸಾಮಗ್ರಿಗಳಿರುವುದು ಕೇರಳ ಕರಾವಳಿಯಾದ್ಯಂತ ಒಂದಷ್ಟು ಆತಂಕವನ್ನು ಸೃಷ್ಟಿಸಿದೆ. ಸಮುದ್ರ ತೀರಕ್ಕೆ ಹಡಗಿನ ಅವಶೇಷಗಳು ಬಂದು ಬಿದ್ದಲ್ಲಿ ಅವುಗಳನ್ನು ಯಾರು ಕೂಡ ಮುಟ್ಟಬಾರದು ಅಂತ ಕೇರಳ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಚ್ಚರಿಕೆಯನ್ನು ಕೂಡ ನೀಡಿದೆ.